ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಶಾಲೆ ಆರಂಭವಾಗಿದ್ದು ಇದೇ ನಗರದಲ್ಲಿ. ಈ ಊರು ಮಲೆನಾಡು ಮತ್ತು ಬಯಲುಸೀಮೆ ಎರಡನ್ನ ಹಂಚಿಕೊಂಡಿದೆ. ಈ ನಗರದಲ್ಲಿ 4 ಕಲ್ಲು ಎಸೆದರೆ 1 ಕಲ್ಲು ಒಬ್ಬ ಕವಿಯ ಮೇಲೆ ಬೀಳುತ್ತದೆ ಅನ್ನುವ ಮಾತಿದೆ. ಈ ಊರಿನ ಪೇಡೆ ವಿಶ್ವ ಪ್ರಸಿದ್ಧವಾಗಿದೆ. ಸುಭಾಷ್ ಚಂದ್ರ ಬೋಸ್ ಈ ಊರಿಗೆ 2 ಬಾರಿ ಭೇಟಿ ಕೊಟ್ಟಿದ್ದರು. ಇದನ್ನ ಮಿನಿ ಆಕ್ಸ್ಫರ್ಡ್ ಆಫ್ ಕರ್ನಾಟಕ ಅಂತಾನೆ ಕರೆಯುತ್ತಾರೆ. ಹೌದು, ಈಗ ನಿಮಗೆ ಗೊತ್ತಾಗಿರಬಹುದು, ಅದುವೇ ಕರ್ನಾಟಕದ ವಿದ್ಯಾಕಾಶಿ ಧಾರವಾಡ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ ರೋಮ್ ಅಂತ ಅನಿಸಿಕೊಂಡಿರುವ ಧಾರವಾಡದ ಇನ್ನಷ್ಟು ಅಚ್ಚರಿಯ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧಾರವಾಡ ಅನ್ನುವ ಪದವು ಸಂಸ್ಕೃತದ ದ್ವಾರವಾತ ಅಂದರೆ ದ್ವಾರ ಅಂದರೆ ಬಾಗಿಲು ಮತ್ತು ವಾಟ ಅಂದ್ರೆ ಅಥವಾ ವಾಡ ಅಂದ್ರೆ ಪಟ್ಟಣ ಎಂಬ ಪದಗಳಿಂದ ಕೂಡಿಕೊಂಡಿದೆ. ಇದರ ಅರ್ಥ ದೀರ್ಘ ಪ್ರಯಾಣದ ವಿಶ್ರಾಂತಿ ಪಡೆಯುವ ಸ್ಥಳ ಅಥವಾ ಸಣ್ಣ ವಾಸಸ್ಥಳ ಅಂತ ಅರ್ಥ. ಶತಮಾನಗಳವರೆಗೆ ಧಾರವಾಡವು ಪ್ರಯಾಣಿಕರಿಗೆ ವಿಶ್ರಾಂತಿ ಸ್ಥಳವಾಗಿ ಮತ್ತು ಮಲೆನಾಡು ಅಂದ್ರೆ ಪಶ್ಚಿಮ ಪರ್ವತಗಳು ಮತ್ತು ಬಯಲುಸೀಮೆ ಅಂದ್ರೆ ಬಯಲು ಪ್ರದೇಶದ ನಡುವಿನ ದ್ವಾರವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದರು. ಅಂದ್ರೆ ಬಯಲುಸೀಮೆಯಿಂದ ಮಲೆನಾಡಿಗೆ ಹೋಗುವಾಗ ಈ ಸ್ಥಳದಲ್ಲಿ ಜನರು ಅಂದ್ರೆ ಪ್ರಯಾಣಿಕರು ವಿಶ್ರಾಂತಿಯನ್ನ ಪಡೆಯುತ್ತಿದ್ದರು. ಅದೇ ರೀತಿ ಮಲೆನಾಡಿನಿಂದ ಬಯಲುಸೀಮೆ ಕಡೆಗೆ ಹೋಗುತ್ತಿರುವಾಗ ಇಲ್ಲಿ ಉಳಿದು ಜನರು ಮುಂದೆ ಪ್ರಯಾಣವನ್ನ ಮಾಡುತ್ತಿದ್ದರು. ಇದೇ ಕಾರಣ ಇದನ್ನ ಬಯಲುಸೀಮೆ ಅಥವಾ ಮಲೆನಾಡಿನ ಹೆಬ್ಬಾಗಿಲಂತಾನೆ ಕರೆಯಲಾಗುತ್ತದೆ. ಇದೇ ಕಾರಣ ಧಾರವಾಡದ ಅರ್ಧ ಊರು ಬಯಲುಸೀಮೆಯಲ್ಲಿದ್ದರೆ ಇನ್ನು ಅರ್ಧ ಊರು ಮಲೆನಾಡಿನಲ್ಲಿದೆ. ಅಷ್ಟೇ ಅಲ್ಲದೆ ಧಾರವಾಡ ಪಟ್ಟಣ ಸುಮಾರು 9 ಚಿಕ್ಕ ಚಿಕ್ಕ ಬೆಟ್ಟಗಳ ಮೇಲೆ ಇರುವುದರಿಂದ ಇದನ್ನ ಮಿನಿ ರೋಮ್ ಅಂತ ಕೂಡ ಕರೆಯಲಾಗುತ್ತಿದೆ. ನಿಮಗೆ ಗೊತ್ತಿರುವ ಹಾಗೆ ರೋಮ್ ನಗರವು ಕೂಡ 9 ಚಿಕ್ಕ ಚಿಕ್ಕ ಬೆಟ್ಟಗಳ ಮೇಲಿದೆ. ಉತ್ತರ ಕನ್ನಡ ಭಾಷೆಯಲ್ಲಿ ಚಿಕ್ಕ ಚಿಕ್ಕ ಬೆಟ್ಟಗಳನ್ನ ಮಡ್ಡಿ ಅಂತ ಕರೆಯಲಾಗುತ್ತದೆ. ಹೀಗಾಗಿ ನೀವು ಇಲ್ಲಿ ಹಲವಾರು ಮಡ್ಡಿಗಳನ್ನ ಧಾರವಾಡದಲ್ಲಿ ಕಾಣಬಹುದು. ಉದಾಹರಣೆಗೆ ಮಾಳಮಡ್ಡಿ, ಮದಾರಮಡ್ಡಿ ಅನ್ನುವ ಏರಿಯಾಗಳನ್ನ ನೀವು ಇಲ್ಲಿ ನೋಡಬಹುದಾಗಿದೆ. 1937 ಮತ್ತು 1939ರಂದು ಧಾರವಾಡ ಪಟ್ಟಣಕ್ಕೆ ಸುಭಾಷ್ ಚಂದ್ರ ಬೋಸ್ 2 ಬಾರಿ ಭೇಟಿ ಕೊಟ್ಟಿದ್ದರು. ಇವರ ನೆನಪಿಗಾಗಿಯೇ ಧಾರವಾಡದಲ್ಲಿ ಅವರಿಗಾಗಿ ಮುಡಿಪಿಟ್ಟಿರುವ ಒಂದು ಮುಖ್ಯ ರಸ್ತೆ ಇದೆ. ಆ ರಸ್ತೆಯನ್ನ ಸುಭಾಷ್ ರಸ್ತೆ ಅಂತಾನೆ ಕರೆಯಲಾಗುತ್ತದೆ. ಧಾರವಾಡದ ಮುಖ್ಯ ಬಾಗಿಲು ಈಗಲೂ ನೀವು ಧಾರವಾಡ ಸಿವಿಲ್ ಆಸ್ಪತ್ರೆ ಬಳಿ ಕಾಣಬಹುದಾಗಿದೆ. ಹಿಂದೆ ಇಲ್ಲಿ ಅತಿ ದೊಡ್ಡದಂತಹ ಒಂದು ಕೋಟೆ ಕೂಡ ಇತ್ತು. ಆದ್ರೆ ಇವತ್ತು ಇದರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಧಾರವಾಡ ವಿದ್ಯಾಭ್ಯಾಸಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿರುವ ಕಾಲೇಜುಗಳು, ಶಾಲೆಗಳು, ವಿಶ್ವವಿದ್ಯಾಲಯಗಳು ಇಡೀ ವಿಶ್ವದಲ್ಲಿಯೇ ಹೆಸರುವಾಸಿಯಾಗಿವೆ. ಹೀಗಾಗಿ ಉತ್ತರ ಕರ್ನಾಟಕದ ಬಹುಭಾಗದ ಜನರು ತಮ್ಮ ಮಕ್ಕಳನ್ನ ಓದಲು ಧಾರವಾಡಕ್ಕೆ ಕಳಿಸುತ್ತಾರೆ. ಇದೇ ಕಾರಣ ಧಾರವಾಡದಲ್ಲಿ ನೀವು ಹಲವಾರು ಕಾಲೇಜುಗಳನ್ನ, ಶಾಲೆಗಳನ್ನ, ಪಿಜಿಗಳನ್ನ ಹಾಗೂ ಇತ್ತೀಚೆಗಂತೂ ಟ್ಯೂಷನ್ ಸೆಂಟರ್ಗಳು ಮಶ್ರೂಮ್ ಹಾಗೆ ಬೆಳೆದುಕೊಂಡಿವೆ. ಅದರಲ್ಲೂ ಸಪ್ತಾಪುರದಂತಹ ಏರಿಯಾ ಈ ಒಂದು ಟ್ಯೂಷನ್ ಸೆಂಟರ್ಗಳಿಗೆ ಹೆಸರುವಾಸಿಯಾಗಿದೆ. ಧಾರವಾಡ ಸಮುದ್ರ ಮಟ್ಟಕ್ಕಿಂತ 750 ಮೀಟರ್ ಎತ್ತರದಲ್ಲಿದೆ. ಸರಾಸರಿ ವಾರ್ಷಿಕ ಮಳೆ 838 ಮಿಲಿಮೀಟರ್ ಆಗಿದೆ. ಧಾರವಾಡದ ಸೌಂದರ್ಯ, ಧಾರವಾಡದ ಪ್ರಕೃತಿ ವಿದ್ಯಾಭ್ಯಾಸಕ್ಕೆ ಹೇಳಿ ಮಾಡಿಸಿದಂತಹ ಜಾಗವಾಗಿದೆ. ಹೀಗಾಗಿ ಇಲ್ಲಿ ದೊಡ್ಡ ದೊಡ್ಡ ಕವಿಗಳನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇದೇ ಊರಿನಿಂದ ಹೊರಹೊಮ್ಮಿದ್ದನ್ನ ನೀವು ಕಾಣಬಹುದಾಗಿದೆ. ದ.ರಾ ಬೇಂದ್ರೆ ಇದ್ದಂತಹ ಸಾಧನ ಕೆರೆ ಇದಕ್ಕೆ ಒಂದು ಅತ್ಯುತ್ತಮವಾದಂತಹ ಉದಾಹರಣೆಯಾಗಿದೆ. ಬ್ರಿಟಿಷ್ ಕಾಲದಲ್ಲಂತೂ ಧಾರವಾಡ ಉತ್ತುಂಗದಲ್ಲಿತ್ತು. ಹೀಗಿರುವಾಗ ಕಾರವಾರ, ಬೆಳಗಾವಿ, ವಿಜಯಪುರ ಈ ಎಲ್ಲಾ ಜಿಲ್ಲೆಗಳು ಹಿಂದೆ ಧಾರವಾಡ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದವು. ಈಗಲೂ ಕೂಡ ಕರ್ನಾಟಕದಲ್ಲಿ ಧಾರವಾಡ ಒಂದು ಪ್ರಸಿದ್ಧ ಜಿಲ್ಲೆಯಾಗಿದೆ. 1818ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಧಾರವಾಡದಲ್ಲಿ ಬ್ರಿಟಿಷರ ಆಡಳಿತ ಆರಂಭವಾಗಿತ್ತು. ಧಾರವಾಡ ಲೈನ್ ಬಜಾರ್, ಬಾಬು ಸಿಂಗ್ ಠಾಕೂರ್ ಪೇಡ ಬ್ರಿಟಿಷ್ ಕಾಲದಿಂದಲೂ ಪ್ರಸಿದ್ಧಿಯನ್ನ ಪಡೆದಿದೆ. ಹಿಂದೊಮ್ಮೆ ಈ ಪೇಡೆಯನ್ನ ಪಡೆಯಬೇಕೆಂದರೆ ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೆ ಕ್ಯೂ ನಲ್ಲಿ ನಿಲ್ಲಬೇಕಾಗಿತ್ತು. 1824ರಲ್ಲಿ ಧಾರವಾಡ ಜಿಲ್ಲಾ ಕಲೆಕ್ಟರ್ ಥಾಕ್ರೆ ಕಿತ್ತೂರು ಚೆನ್ನಮ್ಮ ವಿರುದ್ಧ ನಡೆದಂತಹ ಒಂದು ದಾಳಿಯಲ್ಲಿ ಧಾರವಾಡದಲ್ಲಿ ಮೃತನಾಗುತ್ತಾನೆ. ಈ ಒಂದು ಸ್ಮಾರಕವನ್ನ ನೀವು ಈಗಲೂ ಕೂಡ ಕಿತ್ತೂರು ಚೆನ್ನಮ್ಮ ಪಾರ್ಕ್ ನಲ್ಲಿ ಕಾಣಬಹುದಾಗಿದೆ. ಬ್ರಿಟಿಷ್ ಕಾಲದಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಭಾಗವಾಗಿದ್ದ ಧಾರವಾಡ ಆ ಸಮಯದಲ್ಲಿ ಒಂದು ಪ್ರಸಿದ್ಧ ಪಟ್ಟಣ ಕೂಡವಾಗಿತ್ತು. ಇಲ್ಲಿಂದಲೇ ಬ್ರಿಟಿಷರು ತಮ್ಮ ಆಡಳಿತವನ್ನ ಇಡೀ ಉತ್ತರ ಕರ್ನಾಟಕದ ಆಡಳಿತವನ್ನು ನಡೆಸಲು ಈ ಪಟ್ಟಣವನ್ನೇ ಸೆಲೆಕ್ಟ್ ಮಾಡಿದ್ದರು. ಹೀಗಾಗಿ 1826ರಲ್ಲಿ ಇಲ್ಲಿ ಪ್ರಥಮ ಮರಾಠಿ ಶಾಲೆ ಕೂಡ ಧಾರವಾಡದಲ್ಲಿ ಆರಂಭವಾಗುತ್ತದೆ.
ಧಾರವಾಡದ ನುಗ್ಗಿಕೆರೆಯಲ್ಲಿರುವ ನುಗ್ಗಿಕೆರೆ ಹನುಮಂತ ದೇವಸ್ಥಾನ ಇಡೀ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿದೆ. ಪ್ರತಿ ಶನಿವಾರ ಹಾಗೂ ಹನುಮ ಜಯಂತಿಯಂದು ಇಲ್ಲಿ ಸಾವಿರಾರು ಜನರು ಆಂಜನೇಯನ ದರ್ಶನ ಪಡೆಯಲು ಬರುತ್ತಾರೆ. 1830ರಲ್ಲಿ ಧಾರವಾಡದಲ್ಲಿ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಸಿವಿಲ್ ಆಸ್ಪತ್ರೆ ಆರಂಭವಾಗಿತ್ತು. 100 ವರ್ಷ ಹಳೆಯ ಆಸ್ಪತ್ರೆ ಈಗಲೂ ಕೂಡ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಾಗಿ ಕೆಲಸವನ್ನ ನಿಭಾಯಿಸುತ್ತದೆ. 1831ರಲ್ಲಿ ಮೊಟ್ಟ ಮೊದಲ ಕನ್ನಡ ಶಾಲೆ ಆರಂಭವಾಗಿದ್ದು ಇದೇ ಧಾರವಾಡದಲ್ಲಿ. 1836ರಲ್ಲಿ ಬಾಸನ್ ಮಿಷನ್ ಸಂಸ್ಥೆ ಇಲ್ಲಿ ಶಾಲೆಯನ್ನ ಕೂಡ ಆರಂಭಿಸುತ್ತದೆ. 100 ವರ್ಷ ಹಳೆಯ ಈ ಸಂಸ್ಥೆ ಈಗಲೂ ಕೂಡ ಇಲ್ಲಿ ಶಾಲೆಯನ್ನ ಮುಂದುವರಿಸಿಕೊಂಡು ಹೋಗಿದೆ. ಕರ್ನಾಟಕದ ಮೊಟ್ಟ ಮೊದಲ ಮಾನಸಿಕ ಆರೋಗ್ಯ ಅಂದ್ರೆ ಹುಚ್ಚರ ಆಸ್ಪತ್ರೆ ಸ್ಥಾಪನೆಯಾಗಿದ್ದು ಇದೇ ಧಾರವಾಡದಲ್ಲಿ 1844ರಲ್ಲಿ. ಇದನ್ನು ನೀವು ಬೆಳಗಾವಿ ರಸ್ತೆಯಲ್ಲಿ ಈಗಲೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಕಾಣಬಹುದಾಗಿದೆ. ಈ ಹುಚ್ಚು ಆಸ್ಪತ್ರೆಯಿಂದಲೇ ಧಾರವಾಡ ಹಿಂದೆ ಅತಿ ಹೆಚ್ಚು ಹೆಸರುವಾಸಿಯಾಗಿತ್ತು. ಧಾರವಾಡವನ್ನ ಕಾಯುತ್ತಿರುವ ಆ ಶಕ್ತಿ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಅದುವೇ ದುರ್ಗಾ ಮಾತೆ. ಈ ದುರ್ಗಾದೇವಿ ಗುಡಿ ಈಗಲೂ ನೀವು ಧಾರವಾಡದಲ್ಲಿ ಕಾಣಬಹುದಾಗಿದೆ. ಪ್ರತಿ ಅಮಾವಾಸ್ಯೆ, ಮಂಗಳವಾರ ಹಾಗೂ ಶುಕ್ರವಾರದಂದು ಇಲ್ಲಿ ಸಾವಿರಾರು ಜನರು ದೇವಿಯ ದರ್ಶನವನ್ನ ಕೂಡ ಪಡೆಯುತ್ತಾರೆ. ಹುಬ್ಬಳ್ಳಿ ಹಾಗೂ ಧಾರವಾಡ ಮಧ್ಯೆ ಓಡಾಡುವಂತಹ BRTC ಸೇವೆ ಚಿಗರಿ ಬಸ್ ಹುಬ್ಬಳ್ಳಿ ಧಾರವಾಡ ನಗರವನ್ನ ಇನ್ನಷ್ಟು ಹತ್ತಿರ ಮಾಡಿದೆ. ಇದನ್ನ ಬಸ್ ಮೆಟ್ರೋ ಅಂತಾನೆ ಕರೆಯಲಾಗುತ್ತದೆ. ಭಾರತದಲ್ಲಿ ಅಹಮದಾಬಾದ್ ನಗರವನ್ನ ಬಿಟ್ಟರೆ ಇದು ಕೇವಲ ನೀವು ಹುಬ್ಬಳ್ಳಿ ಧಾರವಾಡದಲ್ಲಿ ಮಾತ್ರ ಕಾಣಬಹುದಾಗಿದೆ. 1865 ಹಾಗೂ 1868ರಲ್ಲಿ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಟ್ರೈನಿಂಗ್ ಕಾಲೇಜುಗಳು ಧಾರವಾಡದಲ್ಲಿ ಆರಂಭವಾಗಿದ್ದವು. ಈ ಎರಡೂ ಸಂಸ್ಥೆಗಳು ಈಗಲೂ ಕೂಡ ಇಲ್ಲಿ ತಮ್ಮ ಅದ್ಭುತ ಕಾರ್ಯವನ್ನ ಮುಂದುವರಿಸಿಕೊಂಡು ಬಂದಿವೆ. ಕರ್ನಾಟಕಕ್ಕಾಗಿ, ಕನ್ನಡ ಏಳಿಗೆಗಾಗಿ, ಕನ್ನಡ ಏಕೀಕರಣಕ್ಕಾಗಿ ದುಡಿದಂತಹ ಕರ್ನಾಟಕದ ವಿದ್ಯಾವರ್ಧ ಸಂಘ ಆರಂಭವಾಗಿದ್ದು ಇದೇ ಧಾರವಾಡದಲ್ಲಿ 1889ರಲ್ಲಿ. ಧಾರವಾಡದ ಎಮ್ಮೆಗಳು ಇಡೀ ವಿಶ್ವಕ್ಕೆ ಹೆಸರುವಾಸಿಯಾಗಿದೆ. ಈ ಬಗೆಯ ತಳಿಗಳನ್ನು ನೀವು ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗಂತೂ ಇಲ್ಲಿ ನಡೆಯುವ ಬಣ್ಣದ ಹಬ್ಬ ಅಂದ್ರೆ ಹೋಳಿ ಹಬ್ಬ, ಅದರಲ್ಲೂ DJ ಸಾಂಗ್ಸ್ ಹಾಗೂ DJ ಡಾನ್ಸ್ ಗಳಿಗೆ ಅತ್ಯಂತ ಹೆಸರುವಾಸಿಯಾಗಿದೆ ಹಾಗೂ ದಿನದಿಂದ ದಿನಕ್ಕೆ ಇದು ಹೆಚ್ಚು ಪ್ರಸಿದ್ಧಿಯನ್ನ ಪಡೆಯುತ್ತಿದೆ. ಇದರಲ್ಲಿ ಗಂಡು ಹೆಣ್ಣು ಮಕ್ಕಳು ಸೇರಿಕೊಂಡು ಹೋಳಿ ಹಬ್ಬವನ್ನ ಇಲ್ಲಿ ಭರ್ಜರಿಯಾಗಿ ಆಚರಿಸುತ್ತಾರೆ. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಧಾರವಾಡಕ್ಕೆ ಭೇಟಿ ಕೊಟ್ಟಿದ್ದರು. ಇವರ ಸ್ಮರಣಾರ್ಥಕವಾಗಿ ಈಗಲೂ ಕೂಡ ನೀವು ಧಾರವಾಡದ ಮಧ್ಯಭಾಗದಲ್ಲಿ ಸುಭಾಷ್ ರಸ್ತೆಯಲ್ಲಿ ವಿವೇಕಾನಂದ ಪಾರ್ಕ್ ಅನ್ನು ಕೂಡ ಕಾಣಬಹುದಾಗಿದೆ. ಧಾರವಾಡದಲ್ಲಿ ನೀವು ಪ್ರತಿಯೊಂದು ಗಲ್ಲಿಗೂ ಪ್ರತಿಯೊಂದು ಮುಖ್ಯ ರಸ್ತೆಯಲ್ಲಿಯೂ ಖಾನಾವಳಿಗಳನ್ನ ಕಾಣಬಹುದಾಗಿದೆ. ಅದರಲ್ಲೂ ಬಸವೇಶ್ವರ ಖಾನಾವಳಿಗಳು ಅತ್ಯಂತ ಹೆಸರುವಾಸಿಯಾಗಿವೆ. ಇವು ಉತ್ತರ ಕರ್ನಾಟಕದ ಪ್ರಸಿದ್ಧ ಜೋಳದ ರೊಟ್ಟಿ ಊಟಕ್ಕೆ ಹೆಸರುವಾಸಿಯಾಗಿವೆ. 1905ರಲ್ಲಿ ಲೋಕಮಾನ್ಯ ತಿಲಕರು ಧಾರವಾಡಕ್ಕೆ ಭೇಟಿ ಕೊಟ್ಟಿದ್ದರು. ಆಗ್ಲಿಂದಲೇ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಗಣೇಶ ಉತ್ಸವಗಳು ಕೂಡ ಆರಂಭವಾಗಿದ್ದವು. ಈಗಲೂ ಕೂಡ ನೀವು ಗಣೇಶ ಹಬ್ಬವನ್ನ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಧಾರವಾಡವು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂಬ ಹೆಸರನ್ನ ಗಳಿಸಿದೆ. 20ನೇ ಶತಮಾನದ ಆರಂಭದಲ್ಲಿ ಧಾರವಾಡದ ಪ್ರದೇಶ ಸಾಂಸ್ಕೃತಿಕ ಜೀವನವು ಕೆಲವು ಅತ್ಯುತ್ತಮ ಕವಿಗಳು, ಬರಹಗಾರರು ಮತ್ತು ಚಿಂತಕರೊಂದಿಗೆ ಅರಳಿತ್ತು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವು ಈ ಪ್ರದೇಶದ ಜನರಲ್ಲಿ ಸ್ವಾಮ್ಯ ಸೂಚಕ ಭಕ್ತಿಯನ್ನ ಪ್ರೇರಿಸುವ ಒಂದು ಪ್ರಕಾರವಾಗಿದೆ. ಇದೇ ಕಾರಣ ನೀವು ಧಾರವಾಡದಲ್ಲಿ ಹಲವಾರು ಸಂಗೀತ, ಕಲೆ, ಸಂಸ್ಕೃತಿ, ಸಂಗೀತಕಾರರನ್ನ, ಕವಿಗಳನ್ನ, ಬರಹಗಾರರನ್ನ, ಪಾಕ ಪದ್ಧತಿಯನ್ನ ನೀವು ಕಾಣಬಹುದಾಗಿದೆ. ಅದರಲ್ಲಿ ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನಗಲ್ನಂತಹ ಹಲವಾರು ಪ್ರತಿಭೆಗಳು ಈ ಒಂದು ಮಣ್ಣಿನಿಂದಲೇ ಹೊರಹೊಮ್ಮಿದ್ದಾರೆ. ಜ್ಞಾನ ಮತ್ತು ಅನ್ನದಾಸೋಕೆ ಹೆಸರಾದ ನಾಡಿನ ಮೊದಲ ಮಠ ಎಂಬ ಖ್ಯಾತಿಗೆ ಪಡೆದ ಧಾರವಾಡದ ಶ್ರೀ ಮುರುಘಾ ಮಠ ಶತಮಾನಗಳಿಂದ ಬಡವರು, ಹಿಂದುಳಿದ ವರ್ಗಗಳ ಪಾಲಿನ ಜ್ಞಾನ ದೇಗುಲ, ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಹೆಸರು ಮಾಡಿದೆ. ಈ ಒಂದು ಸಣ್ಣ ಮಂಟಪ ಸುತ್ತಲೂ ಮುಳ್ಳಿನ ಕಂಟೆಗಳಿಂದ ಆವೃತವಾಗಿದ್ದ ಮಠಕ್ಕೆ 1916ರಲ್ಲಿ ಶ್ರೀಮಠದ ಆಕಾರವನ್ನ ವಹಿಸಿಕೊಂಡ ಮೃತ್ಯುಂಜಯಪ್ಪನವರು ಸಂಕಲ್ಪ ಶಕ್ತಿ ಮತ್ತು ಮಹಾಂತಪ್ಪನವರ ಶ್ರೀ ಕ್ರಿಯಾಶಕ್ತಿ ಸಮ್ಮಿಲನಗೊಂಡು ಮುರುಘಾ ಮಠದಲ್ಲಿ ನೂತನ ಯೋಜನೆಗಳು ರೂಪುಗೊಂಡಿದ್ದವು. 1917ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜು ಆರಂಭವಾಗುತ್ತದೆ. ಆರಂಭದಲ್ಲಿ ಇದು ಮುಂಬೈ ವಿಶ್ವವಿದ್ಯಾಲಯದ ಭಾಗವಾಗಿತ್ತು. ಹಿಂದೆ ಈ ಭಾಗದ ಜನರು ಹೆಚ್ಚಾಗಿ ಪುಣೆ ಮತ್ತು ಮುಂಬೈಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗುತ್ತಿದ್ದರು. ಅಲ್ಲಿ ಹೋಗುವುದನ್ನ ತಡೆಗಟ್ಟಲು ಹಾಗೂ ಉತ್ತರ ಕರ್ನಾಟಕದಲ್ಲಿ ಒಂದು ಸಂಸ್ಥೆಯನ್ನ ಸ್ಥಾಪಿಸಲು ಕರ್ನಾಟಕ ಕಾಲೇಜನ್ನ ಪ್ರಾರಂಭಿಸಲಾಗಿತ್ತು. ಈ ಪ್ರಸಿದ್ಧ ಕಾಲೇಜನ್ನ ಶಾರ್ಟ್ ಆಗಿ KCD ಅಂತ ಕರೆಯಲಾಗುತ್ತದೆ. ಇದೇ ಕಾಲೇಜಿನಲ್ಲಿ ಹಲವಾರು ಪ್ರಸಿದ್ಧ ಪರ್ಸನಾಲಿಟಿಗಳು ಇಲ್ಲಿ ಓದಿದ್ದಾರೆ. ಉದಾಹರಣೆಗೆ ರವಿ ಬೆಳಗೇರೆ, ನಟ ಸುರೇಶ್ ಹಬ್ಳಿಕರ್, ಪಾಟೀಲ್ ಪುಟ್ಟಪ್ಪ, ಚನ್ನವೀರ ಕಣವಿ, ನಂದನ್ ನೀಲ್ಕೇಣಿ, IPS ಅಧಿಕಾರಿ ರವಿ ಚನ್ನಣ್ಣವರ್, ಕವಿ ಜಯಂತ್
ಜಯಂತ್ ಕಾಯ್ಕಿಣಿ, ಗಾಯಕಿ ಸಂಗೀತ ಕಟ್ಟಿ ಮೊದಲಾದವರಾಗಿದ್ದಾರೆ. ಉಳುವಿ ಬಸವೇಶ್ವರ ದೇವಸ್ಥಾನ ಧಾರವಾಡದ ಒಂದು ಪ್ರಸಿದ್ಧ ದೇವಸ್ಥಾನವಾಗಿದೆ. ಈ ದೇವಾಲಯ ಇತಿಹಾಸವು 12ನೇ ಶತಮಾನ ಅಂದ್ರೆ ಬಸವೇಶ್ವರ ಕಾಲಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗುತ್ತದೆ. ಆಗ ಅದನ್ನ ಬಸಪ್ಪನ ಗುಡ್ಡ ಅಂತ ಕರೆಯಲಾಗುತ್ತಿತ್ತು. ಅಂದಿನಿಂದ ಈ ಒಂದು ದೇವಾಲಯ ಅಸ್ತಿತ್ವಕ್ಕೆ ಬರುತ್ತದೆ. ಬಸವೇಶ್ವರ ಅವರ ಸಹೋದರಿ ನಾಗಲಾಂಬಿಕೆ ಮತ್ತು ಆಕೆಯ ಮಗ ಚನ್ನಬಸವೇಶ್ವರ ಕಲ್ಯಾಣ ಅಂದ್ರೆ ಈಗಿನ ಬೀದರ್ನಿಂದ ಉಳವಿಗೆ ಪ್ರಯಾಣದ ಸಮಯದಲ್ಲಿ ಇಲ್ಲಿ ಶಿಬಿರ ಹೂಡಿದಾಗ ಈ ಬೆಟ್ಟವು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿತ್ತು. ಅಂದ ಹಾಗೆ 1920ರಲ್ಲಿ ಮಹಾತ್ಮ ಗಾಂಧಿ ಅವರು ಧಾರವಾಡಕ್ಕೆ ಕೂಡ ಭೇಟಿ ಕೊಟ್ಟಿದ್ದರು. ಅವರ ಸ್ಮರಣಾರ್ಥ ಈಗಲೂ ಕೂಡ ನೀವು ಧಾರವಾಡದಲ್ಲಿ ಗಾಂಧಿ ಚೌಕನ್ನ ಕಾಣಬಹುದಾಗಿದೆ. ಧಾರವಾಡ ತನ್ನ ಸಾವಜಿ ಖಾನಾವಳಿಗೂ ಕೂಡ ಪ್ರಸಿದ್ಧಿಯನ್ನ ಪಡೆದಿದೆ. ಉತ್ತರ ಕರ್ನಾಟಕದ ಖಾರವಾದಂತಹ ಈ ಮಾಂಸಾಹಾರ ಊಟಕ್ಕೆ ಹಲವಾರು ಕಡೆಯಿಂದ ಜನರು ಬರುತ್ತಾರೆ. ನೀವು ಇಲ್ಲಿ ಪ್ರತಿಯೊಂದು ಗಲ್ಲಿಗಳಲ್ಲಿ, ಓಣಿಗಳಲ್ಲಿ ಸಾವಜಿ ಖಾನಾವಳಿಗಳನ್ನ ಕಾಣಬಹುದಾಗಿದೆ. ಅಂದ ಹಾಗೆ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಅಂದ್ರೆ ಈ ವಿಡಿಯೋ ಮಾಡುವ ಸಮಯದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪುರಸ್ಕಾರ ಮಾಡಲಾಗಿದೆ. ವಿಶೇಷ ಏನೆಂದರೆ 3 ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತಹ ಕೀರ್ತಿ ಧಾರವಾಡಕ್ಕಿದೆ. ಮೊದಲನೇದಾಗಿ ದ ರಾ ಬೇಂದ್ರೆ, ವಿ.ಕೆ. ಗೋಕಾಕ್ ಹಾಗೂ ಗಿರೀಶ್ ಕಾರ್ನಾಡ್ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತಹ ಕವಿಗಳಾಗಿದ್ದಾರೆ. 1922ರಲ್ಲಿ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಮಿತಿ ಅಂದ್ರೆ KLE ಆರಂಭವಾಗುತ್ತದೆ. ಹಾಗೆಯೇ 1928ರಲ್ಲಿ ಮಲ್ಲ ಸಜ್ಜನ ವ್ಯಾಯಾಮ ಶಾಲೆ ಕೂಡ ಆರಂಭವಾಗುತ್ತದೆ. ಈಗಲೂ ಕೂಡ ಭಾರತದ ಅಥ್ಲೆಟ್ಗಳಿಗೆ, ಅದರಲ್ಲೂ ಜಿಮ್ನಾಸ್ಟಿಕ್ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ತುಂಬುವಂತಹ ಒಂದು ಸಂಸ್ಥೆ ಈ ಮಲ್ಲ ಸಜ್ಜನ ವ್ಯಾಯಾಮ ಶಾಲೆಯಾಗಿದೆ. 1940ರಂದು ವೀರ ಸಾವರ್ಕರ್ ಧಾರವಾಡಕ್ಕೆ ಭೇಟಿ ಕೊಟ್ಟಿದ್ದರು ಹಾಗೂ ಆ ಒಂದು ಅದ್ಭುತ ಭಾಷಣ ಮಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹಲವಾರು ಯುವಕರನ್ನ ಧುಮುಕುವ ಹಾಗೆ ಮಾಡಿದ್ದರು. ಈಗಿರುವ ಕಲಾಭವನ ಇದಕ್ಕೆ ಸಾಕ್ಷಿಯಾಗಿತ್ತು. 1949ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಆರಂಭಗೊಳ್ಳುತ್ತದೆ. ಕರ್ನಾಟಕ ವಿಶ್ವವಿದ್ಯಾಲಯ ವಿಶ್ವದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಇದೇ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಗಣ್ಯರು ತಮ್ಮ ವಿದ್ಯಾಭ್ಯಾಸವನ್ನ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಗಿರೀಶ್ ಕಾರ್ನಾಡ್, ಇನ್ಫೋಸಿಸ್ ಕೋ ಫೌಂಡರ್ ನಂದನ್ ನೀಲಕೇನಿ, ಪ್ರಸಿದ್ಧ ಜರ್ನಲಿಸ್ಟ್ ಅರ್ನಾಬ್ ಗೋಸ್ವಾಮಿ ಮುಂತಾದವರಾಗಿದ್ದಾರೆ. 1989ರಲ್ಲಿ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆರಂಭವಾಗುತ್ತದೆ. RN ಶೆಟ್ಟಿ ಕ್ರೀಡಾಂಗಣವು 1990ರಲ್ಲಿ ನಡೆದ ಮೊಟ್ಟ ಮೊದಲ ರಣಜಿ ಟ್ರೋಫಿ ಪಂದ್ಯವನ್ನ ಇಲ್ಲಿ ಆಯೋಜಿಸಲಾಗಿತ್ತು. ಆಗ ಕರ್ನಾಟಕ ಕ್ರಿಕೆಟ್ ತಂಡವು ಹೈದರಾಬಾದ್ ಕ್ರಿಕೆಟ್ ತಂಡದ ವಿರುದ್ಧ ಆಡಿತ್ತು. ಧಾರವಾಡ ನಗರದಲ್ಲಿ ಟೆನಿಸ್ಗೂ ಕೂಡ ಹೆಸರುವಾಸಿಯಾಗಿದೆ. ಇಲ್ಲಿ 2003 ಮತ್ತು 2006ರಲ್ಲಿ ಧಾರವಾಡದಲ್ಲಿ ಅಂತಾರಾಷ್ಟ್ರೀಯ ಪುರುಷರ ಟೆನಿಸ್ ಪಂದ್ಯಾವಳಿ ATP ಚಾಲೆಂಜರ್ಸ್ ಸರಣಿಯನ್ನ ಆಯೋಜಿಸಲಾಗಿತ್ತು. ಹೀಗಾಗಿ ಧಾರವಾಡ ಲಾಂಗ್ ಟೆನಿಸ್ಗೂ ಕೂಡ ಹೆಸರುವಾಸಿಯಾಗಿದೆ. ಹುಬ್ಬಳ್ಳಿ ವಾಣಿಜ್ಯ ಮತ್ತು ಕೈಗಾರಿಕಾ ಕೇಂದ್ರವಾಗಿ ಪ್ರಸಿದ್ಧವಾಗಿದ್ದರೆ ಧಾರವಾಡ ಕಲಿಕೆಯ ಕೇಂದ್ರವಾಗಿದೆ. ಈ ವೈವಿಧ್ಯತೆ ಮತ್ತು ಭೌಗೋಳಿಕ ಸ್ಥಾನಗಳಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರವು 2 ನಗರಗಳನ್ನ ಸಂಯೋಜಿಸಿತು ಅಂತ. ಈ ವೈವಿಧ್ಯತೆ ಮತ್ತು ಭೌಗೋಳಿಕ ಸ್ಥಾನಗಳಿಂದಾಗಿ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಧಾರವಾಡ ಅವಳಿ ನಗರಗಳಾಗಿ ಹೊರಹೊಮ್ಮಿವೆ. ಅವಳಿ ನಗರ ನಿಗಮವು ಕರ್ನಾಟಕ ರಾಜ್ಯದಲ್ಲಿ ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿದೆ. ರಾಜಧಾನಿ ಬೆಂಗಳೂರು ನಂತರ ಇದು ರಾಜ್ಯದ ಅತಿ ದೊಡ್ಡ ನಗರ ನಿಗಮವಾಗಿದೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ಧಾರವಾಡ 2016ರಲ್ಲಿ ಸ್ಥಾಪನೆಯಾಗಿತ್ತು. ಅಂದ ಹಾಗೆ ಇಡೀ ಭಾರತದಲ್ಲಿ ಹುಬ್ಬಳ್ಳಿ ಧಾರವಾಡ ಅತಿ ಹೆಚ್ಚು ಜನಸಂಖ್ಯೆ ಹೊಂದುವುದರಲ್ಲಿ 39ನೇ ಸ್ಥಾನವನ್ನ ಪಡೆದರೆ ಕರ್ನಾಟಕದಲ್ಲಿ 2ನೇ ಸ್ಥಾನವನ್ನ ಪಡೆದಿದೆ. ಸ್ನೇಹಿತರೆ, ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ಧಾರವಾಡಕ್ಕೆ ಒಮ್ಮೆ ತಪ್ಪದೆ ಭೇಟಿ ಕೊಡಿ. ಇಲ್ಲಿರುವ ಪ್ರಸಿದ್ಧ ಹಾಗೂ ಐತಿಹಾಸಿಕ ಜಾಗಗಳನ್ನ ಒಮ್ಮೆ ನೋಡಿ ನೀವು ಕೂಡ ಇತಿಹಾಸವನ್ನ ಮೆಲುಕು ಹಾಕಬಹುದು.